ಶ್ರೀ ಪೇಜಾವರ ಅಧೋಕ್ಷಜ ಮಠ ಉಡುಪಿ ನೇತೃತ್ವದಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಮತ್ತು ಪೂರ್ಣಪ್ರಜ್ಞಾ ವಿದ್ಯಾಪೀಠ ಪ್ರತಿಷ್ಠಾನ ಬೆಂಗಳೂರು ಸಹಯೋಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಹಿಂದೂ ಸಮಾಜದ ಸೌಹಾರ್ದ ಸಂಘಟನೆಗಾಗಿ ಯಾತ್ರೆ ನಡೆಸುವ ಭಕ್ತಿರಥ ಯಾತ್ರೆಯು ಮೂಡಬಿದ್ರೆಗೆ ಆಗಮಿಸಿದ್ದು, ಇದನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಜೈನ ಮಠಾಧೀಶರಾದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿಯವರು ರಥಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿ, ಭಕ್ತಿಯಿಂದ ಶಕ್ತಿ, ಧರ್ಮ, ಆಚಾರ, ಸದ್ವಿಚಾರಗಳಿಗೆ ಶರಣಾಗುವುದೇ ಭಕ್ತಿ ಎಂದರು. ಶಕ್ತಿವಂತರು ದುರ್ಬಲರಿಗೆ ದಯೆ ತೋರಿಸಿ, ಉಳ್ಳವರು ದಾನ ಮಾಡಿ ಎಂದು ಸಲಹೆ ಇತ್ತರು. ಅದನ್ನು ಮನಗಂಡು ಸ್ವಾಮೀಜಿಯವರು ಭಕ್ತಿಯಿಂದ ಶಕ್ತಿ, ಶಕ್ತಿಯಿಂದ ಮುಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಶಾಸ್ತ್ರ ಗ್ರಂಥ ಎಲ್ಲವೂ ಹೇಳುವುದು ಎಲ್ಲರಿಗೂ ಏಕ ಉದಯವಾಗಲಿ ಮತ್ತು ನಿಜವಾದ ಜೀವನದ ಧ್ಯೇಯ ಯಾವುದಿದೆ ಅದು ಮುಕ್ತಿ ಅಥವಾ ಮೋಕ್ಷ ಅಥವಾ ಬಿಡುಗಡೆ. ಅದನ್ನು ಪಡಿಬೇಕಾದ್ರೆ ನಾವು ಶರಣಾಗಬೇಕು. ಯಾರಿಗೆ ಅಂದ್ರೆ ಧರ್ಮಕ್ಕೆ ಶರಣಾಗಬೇಕು, ಆಚಾರ್ಯರಿಗೆ ಶರಣಾಗಬೇಕು ಮತ್ತು ಒಳ್ಳೆಯ ವಿಚಾರಕ್ಕೆ ಶರಣಾಗಬೇಕು. ಹಾಗೆ ನಾವು ಶರಣಾದಾಗ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಇದು ಮೂರು ಹೇಳಿದ್ದಾರೆ. ಒಂದು ನಂಬಿಕೆ, ಒಳ್ಳೆಯ ನಂಬಿಕೆ ಇರಬೇಕು ಅಂತ, ಮತ್ತು ಒಳ್ಳೆಯ ತತ್ವಗಳ ದ್ವೈತನೋ ಅದ್ವೈತವೋ ಆತ್ಮನಿಗೆ ಬೇಕಾಗಿರುವಂತದ್ದು. ಆ ಆಹಾರವನ್ನು ತಿಳ್ಕೊಂಡಂತ ಜ್ಞಾನ ನಮ್ಮಲ್ಲಿದ್ದಾಗ ನಮಗೆ ಮುಕ್ತಿ ಅನ್ನೋದು ಸುಲಭವಾಗ್ತದೆ. ಅದಕ್ಕೆ ಚಾರಿತ್ರ ಬೇಕು ಅಂತ ಅದನ್ನು ಈಗ ನಮ್ಮ ಶಶಾಂಕ ಭಟ್ರವರು ತಿಳಿಸಿದ್ದು, ಕೃಷ್ಣರಾಜ ಭಟ್ರವರು ತಿಳಿಸಿದ್ದು ಮಾಧ್ಭಾಗವತದ ಬಗ್ಗೆ, ಗೀತೆಯ ಬಗ್ಗೆ ಅಪಾರವಾದಂತಹ ಕಾಳಜಿಯಿಂದ ನಮ್ಮ ದಕ್ಷಿಣದ ಕೃಷ್ಣನ ಸೇವೆಯನ್ನು ಮಾಡಿದಂತ ಪೇಜಾವರ ಸ್ವಾಮೀಜಿಯವರು ಅಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಮಾಡ್ತಾ ಇದ್ರು. ನಮ್ದವರಿಗೆ ಒಂದು 100 ಅಡಿ ಅಂತರ ಗ್ಯಾಪ್ ಇತ್ತು. ನಾವು ಎದುರುಗಡೆ ನೋಡ್ತಾ ಇದ್ದೆವು. ಅವರು ಕುಳಿತು ಅಲ್ಲಿ ರಾಮನ ಪ್ರತಿಷ್ಠೆಯ ಮಂತ್ರ ಮಾಡ್ತಾ ಇದ್ರು. ಪ್ರಧಾನಮಂತ್ರಿಯಿಂದ ಹಿಡಿದು ದೇಶದ ಉದ್ದಗಲದಲ್ಲಿ ಜಾತಿ, ಮತ, ರಾಜಕೀಯ ಪಕ್ಷ ಭೇದ ಇಲ್ಲದೆ ಜನ ರಾಮನನ್ನು ಇವತ್ತು ಪೂಜಿಸ್ತಾರೆ. ಯಾಕೆ ಪೂಜಿಸ್ತಾರೆ ಅಂದ್ರೆ ರಾಮ ತನಗೊಂದು ನ್ಯಾಯ, ತನ್ನ ಸಮಾಜಕ್ಕೊಂದು ನ್ಯಾಯ ಅಂತ ನೋಡಿದವನಲ್ಲ. ಎಲ್ಲರಿಗೂ ಒಂದಾಗಿ ಇಡೀ ದೇಶದ ಶಾಸಕ ಉಮಾನತಿಯ ಕೋಟ್ಯಾನವರು ಮಾತನಾಡಿ, ಭಕ್ತಿರಥ ಯಾತ್ರೆ ಹಿಂದೂ ಸಮಾಜದ ಮೇಲಿರುವ ಸಂದೇಹಕ್ಕೆ ಸಾಧು ಸಂತರ ಮೂಲಕ ಪರಿಹಾರ ನೀಡಲಿದೆ ಎಂದರು. ನಮ್ಮ ಕ್ಷೇತ್ರಕ್ಕೆ ಮೂಡುಬಿದಿರೆಗೆ ಬಂದಿದೆ. ನಾವು ಇದನ್ನೆಲ್ಲ ಈ ಭಾಗದ ಸದ್ಭಕ್ತ ಹಿಂದೂ ಸಮಾಜದ ಬಂಧುಗಳು ನಾವೆಲ್ಲ ಸ್ವಾಗತ ಹೊಂದಲಿಕ್ಕೆ ಕೊಟ್ಟಿದ್ದೇವೆ. ಸಂತ ಸಮಾವೇಶ ಯಲಹಂಕದಲ್ಲಿ ನಡೆಯತಕ್ಕಂತಹ ಸಂತ ಸಮಾವೇಶ ಬಹುಶಃ ದೇಶದ ಮೂಲೆ ಮೂಲೆಗಳಿಂದ ಅವತ್ತು ಅಲ್ಲಿಗೆ ಸಾಧು ಸಂತರು ಬಂದು ಹಿಂದೂ ಧರ್ಮದ ಒಂದು ಹಿಂದೂ ಧರ್ಮದ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನು ಇರುವುದು, ಹಿಂದೂ ಧರ್ಮದ ಸಂಸ್ಕಾರ, ಸಂಸ್ಕೃತಿ, ಸನಾತನ ಹಿಂದೂ ಧರ್ಮದ ಸಂಪ್ರದಾಯದ ಬಗ್ಗೆ ವಿಶೇಷವಾಗಿ ಅವತ್ತು 5 ದಿನಗಳ ಕಾಲ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇದ್ದಾರೆ. ಅಥವಾ ಏನಾದರೂ ಸಂದೇಹಗಳು ಇದ್ದರೆ ಅದನ್ನು ಪರಿಹರಿಸಿಕೊಂಡ್ರೆ ಎಂಥ ಪ್ರಶ್ನೆಗೂ ಅವತ್ತು ಸಾಧು ಸಂತರು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಅಂತ ಹೇಳಿದರು. ಉದ್ಯಮಿ ಶ್ರೀಪತಿ ಭಟ್, ಬಿಜೆಪಿ ಮುಖಂಡ ಸುದರ್ಶನ್ ಎಂ, ಪುರಸಭೆಯ ಅಧ್ಯಕ್ಷೆ ಜಯಶ್ರೀ ಕೇಶವ, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಎಂಸಿಎಸ್ ಬ್ಯಾಂಕ್ನ ವಿಶೇಷ ಕರ್ತವ್ಯಾಧಿಕಾರಿ ಚಂದ್ರಶೇಖರ್ ಎಂ, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ತೋಟಾರ್ ಮೊದಲಾದವರು ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.